ನಮ್ಮದು 1 ರಿಂದ 7 ಇರುವಂಥ ಲೈಫ್. ಎರಡರ ಮಧ್ಯದಲ್ಲಿ ನಮ್ಮ ಅರ್ಚನೆ ಹೂವಿನ ಅರ್ಚನೆ ಹಾಕಿ ಹಾಕಿ ಬಾಗಿಲು ಕೇಳಿ ಬಲಕ ಹಾಲು ಇಟ್ಟು ಒಳಗೆ ಒಂದು हालांकि आज होगी हालांकि इधर आज होगी ಸ್ವಲ್ಪ ಮುಂದೆ ಅನೇಕ ಜನರ ಮನಸ್ಸಿನಲ್ಲಿ ಹಿರಿಯರ ಮನಸ್ಸಿನಲ್ಲಿ ಎದುರು ಬಂದಿದೆ. ಇವರು ಸಮಾಜ ಉಪಯೋಗಿಯಾಗಿ ರಾಷ್ಟ್ರ ಭಕ್ತರಾಗಿ ಇವ್ರ ಕೆಲಸ ಯಾಕೆ ಮಾಡ್ತಾ ಇಲ್ಲ? ಈ ಪ್ರಶ್ನೆ ಇವತ್ತು ಸಾಮಾನ್ಯ ಒಬ್ಬ
ರಾಷ್ಟ್ರದ ಚಿಂತನೆ ಮಾಡೋನು, ಸಮಾಜದ ಚಿಂತನೆ ಮಾಡುವ ಮನಸ್ಸಿನಲ್ಲಿದೆ. ಅದಕ್ಕೋಸ್ಕರ ಒಂದು ಹೊಸ ಪ್ರಯೋಗವನ್ನು ಇಲ್ಲಿ ಮಾಡ್ತಾ ಇದ್ದೇವೆ ನಾವು. ಸಾಮಾನ್ಯ ಸರ್ಕಾರ ಏನು ಶಿಕ್ಷಣ ವ್ಯವಸ್ಥೆ ಮಾಡಿದೆ ಅದನ್ನು ಪೂರ್ತಿಯಾಗಿ ಬಿಟ್ಟಿಲ್ಲ ನಾವು, ಆದರೆ ಪೂರ್ತಿಯಾಗದೇನೆ ನಂಬಿಕೊಂಡು ಇಲ್ಲ ನಾವು. ಅದರ ಬದಲು ಈ ದೇಶಕ್ಕೆ ಬೇಕಾದಂಥ ವ್ಯಕ್ತಿಗಳನ್ನು ತಯಾರು ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಇವತ್ತು ನೀವು ಶಿಶುಮಂದಿರದಿಂದ ನಾನು ಕೊಟ್ಟಂಥ ಕರ್ತವ್ಯವನ್ನು ಚೆನ್ನಾಗಿ ನಿರ್ವಹಣೆ ಮಾಡುವಂಥ ವ್ಯಕ್ತಿಗಳು ನನಗೆ ಬೇಕು. ಅದನ್ನೇ ವಿವೇಕಾನಂದ ಹೇಳಿದ್ರು, ಐ ವಾಂಟ್ ಮೆನ್ ವಿತ್ ಕ್ಯಾಪಿಟಲ್ ಎಂ ಅಂತ. ಆ ಕ್ಯಾಪಿಟಲ್ ಎಂ ಅಂದರೆ ಏನು ಅಂತ ಹೇಳಿದರೆ, ಒಂದು ಪುರುಷ ಪ್ರಧಾನವಾಗಿರುವಂಥ ಸಾಧನೆಯನ್ನು ಮಾಡುವಂಥ ಒಬ್ಬ ವ್ಯಕ್ತಿ ನನಗೆ ಬೇಕು ಅಂತ ಹೇಳಿದ್ರು. ಅಂಥ ಮಕ್ಕಳನ್ನು ತಯಾರು ಮಾಡಬೇಕು ಅಂತ ನಮ್ಮ ಮನಸ್ಸಿರುವಂಥ ಆಸೆ. ಯಾವುದೋ ಒಂದಷ್ಟು ಪುಸ್ತಕದಲ್ಲಿ ಇರುವಂಥ ವಿಚಾರವನ್ನು ಮಸ್ತಕಕ್ಕೆ ತುಂಬಿಸುವಂಥದ್ದು ಅಂದರೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅದೇ ಬೆಳೆದ್ಬಿಟ್ಟೇನೆ ಇವತ್ತು. ಸಾಮಾನ್ಯ ನಾವು ಮನೆಗೆ ಹೋದರೆ ಒಂದೂವರೆ ವರ್ಷದ ಮಗು ಇದ್ದರೆ ಅದರ ಕೈಯಲ್ಲಿ ಒಂದು ಮೊಬೈಲ್ ಇರುತ್ತೆ. ನಾವು ಅದನ್ನು ತೋರಿಸ್ಬಿಟ್ಟು ಎಲ್ಲರೂ ಬಂದು ನೋಡಿ ನನ್ನ ಮಗುವಿಗೆ ಮೊಬೈಲ್ ಬೇಕಾಗಿರುತ್ತೆ. ಎಲ್ಲರಿಗೂ ಯಂತ್ರ ಆಗಿಬಿಟ್ಟಿದೆ ಈಗ. 4x4 ಅಂತ ಕೇಳಿದ್ರೆ ಹೀಗೆ ಹಾಗೆ ನೋಡ್ತಾರೆ ಮಗು. ಯಾಕೆಂದ್ರೆ ಕ್ಯಾಲ್ಕುಲೇಟರ್ ಇಲ್ಲ. ಅಂದರೆ ಏನು ನೀವು ತಲೆಯಲ್ಲಿ ನಿಜವಾಗಿ ತುಂಬಿಸಬೇಕಾಗಿತ್ತೋ ಅಂತ ವಿಷಯಗಳಿಲ್ಲ. ಅದಕ್ಕೋಸ್ಕರ ಬರೇ ಪುಸ್ತಕದಲ್ಲಿದ್ದದನ್ನು ಮಸ್ತಕಕ್ಕೆ ತುಂಬಿಸುವಂಥ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಲ್ಲ, ಅದರ ಬದಲು ರಿಫಾರ್ಮೇಶನ್ ಟೆಕ್ನಾಲಜಿ. ಆ ಮಗುವನ್ನು ಪರಿವರ್ತನೆ ಮಾಡುವಂಥ, ಆ ಮಗುವನಿಗೆ ಸಮಾಜ ದೇಶಕ್ಕೋಸ್ಕರ ಬೇಕಾದಂಥ ಒಂದು ಧರ್ಮ, ಸಂಸ್ಕೃತಿ, ಜೀವನ ಮೌಲ್ಯಗಳೇನಿದೆ ಅದನ್ನು ತಿಳಿಸುವಂಥ ಒಂದು ಪ್ರಯತ್ನ. ಈಗ ನೀವು ಸರಸ್ವತಿ ವಂದನ ಕೇಳಿದರೆ, ನೀವು ಮುಂದೆ ಇರುವ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರ. ಯಾಕಂದರೆ ನಿಮ್ಮೆಲ್ಲರೂ ಗಣ್ಯರೇ ಅಂತ ಹೇಳ್ಬೇಕು ಅನ್ನಿಸ್ತಾ ಇದೆ. ಬಹುಶಃ ನನಗೆ ಇದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲದೆ ಇರ್ಬೋದು, ನಿಮ್ಗಳಿಗೆ ಇರೋ ಅಷ್ಟು ಮಾಹಿತಿ ಕೂಡ ನನಗೆ ಇಲ್ಲ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ನಾನು ಇಲ್ಲಿ ಬಂದು ನಿಮ್ಮೆಲ್ಲರಿಂದ ನೀವು ಹೇಳೋ ಪ್ರತಿಯೊಂದರಿಂದನೂ ನಾನು ಕಲ್ತ್ಕೊಂಡಿದ್ದೀನಿ. ನಾನು ಆ್ಯಕ್ಚುಲಿ ನಿಮಗೆ ನೀವು ಬೇರೆ ಆ್ಯಕ್ಟ್ರೆಸಸ್ನ ನೋಡಿಬಿಟ್ಟು ನೀವು ಅಂದ್ಕೊಳ್ತೀರಾ ನಾನು ಇನ್ಸ್ಪಿರೇಷನ್ ಅಂತ. ನನಗಿವತ್ತು ನೀವೆಲ್ಲರೂ ಇನ್ಸ್ಪೈರ್ ಮಾಡಿದ್ದೀರಾ. ಸೊ ಯು ಆಲ್ ಆರ್ ಮೈ ಇನ್ಸ್ಪಿರೇಷನ್. ಥ್ಯಾಂಕ್ ಯು ಗುರುಗಳೇ. ಯಾಕೆಂದರೆ ನೀವು ಹೇಳಿದ ನಿಜ. ನಾವು ನಾನು ನಿಜವಾಗ್ಲೂ ಒಪ್ಕೊಳ್ತಾ ಇದ್ದೀನಿ. ನನಗೂ ಇಷ್ಟು ಅವರೆಲ್ಲ ಹೇಳ್ತಾ ಇರೋದ್ರ ಬಗ್ಗೆ ಯಾವುದ್ರ ಬಗ್ಗೆನೂ ಸ್ವಲ್ಪ ಗೊತ್ತಿತ್ತು, ಆದರೆ ಇಷ್ಟು ಆ ಮಕ್ಕಳು ತಿಳ್ಕೊಂಡಿರೋ ಅಷ್ಟು ನಾನು ತಿಳ್ಕೊಂಡಿಲ್ಲ ಅಂತ ನನಗೆ ಬೇಜಾರಾಗ್ತಾ ಇದೆ. ನಾನು ಕೇಳ್ಕೊಳ್ಳೋದು ಒಂದೇ, ಇವತ್ತು ನಿಮ್ಮೆಲ್ಲರ ದನಿ ಅವ್ರು ಗುರುಗಳು ಏನು ಮಾಡಬೇಕು ಅಂದ್ಕೊಂಡಿದ್ದಾರೋ ಅದನ್ನೆಲ್ಲ ನಿಮ್ಮ ಮೂಲಕ ಮಾಡಿದ್ದಾರೆ. ನೀವು ಈ ಸಂಸ್ಥೆನ ದೊಡ್ಡದು ಮಾಡಿ ಈ ಹೆಸರನ್ನ ಇನ್ನೂ 100 ವರ್ಷ ಅಲ್ಲ 200 ವರ್ಷ ಬರೀ ಇಲ್ಲಿ ಮಂಗಳೂರಿನಲ್ಲಿ ಮಾತ್ರ ಅಲ್ಲ, ಬೆಂಗಳೂರಿನಲ್ಲೂ ಈ ಸಂಸ್ಥೆನ ನೀವು ಮಾಡಿ ಇನ್ನೂ ಒಳ್ಳೆ ಹೆಸರಿಗೆ ಆಲ್ರೆಡಿ ಇದೆ. ಇದರ ಜೊತೆಗೆ ನಮ್ಮೆಲ್ಲರೂ ಸಪೋರ್ಟ್ ನಿಮಗೆ ಖಂಡಿತ ಇರುತ್ತೆ. ಸೊ ಹಾಗಾಗಿ ಈ ಒಂದು ವಿದ್ಯಾಸಂಸ್ಥೆನ ನೀವೆಲ್ಲರೂ ಇನ್ನು ಮುಂದೆ ಚೆನ್ನಾಗಿ ಮಾಡಿ, ಬೆಂಗಳೂರಿನಲ್ಲಿ ಕೂಡ ಅಷ್ಟೇ. ಇಲ್ಲಿ ನೀವೆಲ್ಲರೂ ಹೆಂಗೆ ಓದ್ತಾ ಇದ್ದೀರಾ, ನಮ್ಮ ಸಂಸ್ಕೃತಿ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದೀರಾ, ಈ ಸಂಸ್ಕೃತಿ ಎಲ್ಲೋ ಒಂದು ಕಡೆ ನಮ್ಮ ಬೆಂಗಳೂರಿನಲ್ಲೂ ಕಡಿಮೆ ಆಗಿದೆ. ಅದನ್ನೆಲ್ಲ ನೀವೆಲ್ಲರೂ ಎತ್ತಿರಬೇಕು. ನಿಮ್ಮ ಕೈ ನಾವು ಜೋಡಿಸ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಗುರುಗಳೇ. ಅಷ್ಟೇ ಅಂತ ಹೇಳ್ತೀವಿ. ನಾನು ತುಂಬ ಕಮ್ಮಿ ಮಾತಾಡ್ಬೋದು, ಬಟ್ ತುಂಬ ಖುಷಿ ಆಯಿತು ನಿಮ್ಮೆಲ್ಲರನ್ನ ನೋಡಿ. ಆ್ಯಂಡ್ ಥ್ಯಾಂಕ್ ಯು. ನಮ್ಮ ಪುಣ್ಯ, ನಾವು ನಿಮ್ಮನ್ನೆಲ್ಲ ನೋಡ್ತಾ ಇರೋದೇ ಒಂದು ಪುಣ್ಯ ಅಂತಂತೀನಿ. ಏನಕ್ಕಂದರೆ ನಾನು ಬಹುಶಃ ಮದುವೆ ಆಗಿ ಈ ಕುಟುಂಬಕ್ಕೆ ಬರಲಿಲ್ಲ ಅಂದಿದ್ರೆ ನಾನು ಇವಾಗಲೂ ಇದ್ರ ಬಗ್ಗೆ ಮಾಹಿತಿನೇ ತಿಳ್ಕೊಳ್ತಾ ಇರಲಿಲ್ಲ ಅನಿಸುತ್ತೆ. ಹೌದು. ಸೊ ನಮ್ಮ ಮಾವ ಅವ್ರ ಕುಟುಂಬಕ್ಕೆ ಬಂದಿರೋದಕ್ಕೆ ನಾನು ನಿಮ್ಮನ್ನೆಲ್ಲರೂ ಇವತ್ತು ನೋಡಿದ್ದೀನಿ, ನಿಮ್ಗೆಲ್ಲರಿಂದ ಕಲ್ತಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.